ನೀರಿಗಾಗಿ ಹಾಹಾಕಾರ. ನೀರು ಬಂದರೂ ಹಾಹಾಕಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಗಳಿದ್ದ ಸ್ಥಳಗಳನ್ನು ನೀರು ಸಂಗ್ರಹಕ್ಕೆ ಮೀಸಲಿಡಿ ಎಂದು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಬೆಂಗಳೂರಿನ ನೆರೆ ಪರಿಸ್ಥಿತಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರಕೃತಿಯ ಸಹಜ ವ್ಯವಸ್ಥೆಗಳಿಗೆ ಮನುಷ್ಯ ಅಡ್ಡಿಪಡಿಸಬಾರದು. ಭೌಗೋಳಿಕ ಪರಿಸರವನ್ನು ಹಾಗೆ ಉಳಿಸಿಕೊಂಡಿದ್ದರೆ ನೆರೆ ಬರ್ತಾ ಇರಲಿಲ್ಲ. ಮನೆ ಕಟ್ಟಡ ನಿರ್ಮಾಣ ಮಾಡುವಾಗ ಭೌಗೋಳಿಕ ಪರಿಸರದ ವಿರುದ್ಧ ಹೋಗಬಾರದು ಎಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಬೇಸಿಗೆಗಾಲ ಬಂದಾಗ ನೀರಿಲ್ಲ ಅಂತ ಹಾಹಾಕಾರ ಮಾಡ್ತೇವೆ. ಹಾಗಾಗಿ ಪ್ರಕೃತಿಯಲ್ಲಿ ಸಹಜವಾಗಿರತಕ್ಕಂಥ ವ್ಯವಸ್ಥೆಗಳು ಏನಿರ್ತಾವೋ ಆ ವ್ಯವಸ್ಥೆಗಳಿಗೆ ಅಡ್ಡಿಪಡಿಸದಂತೆ ಪರಿಸರದ ಬೆಳವಣಿಗೆಯನ್ನು ಮಾಡಬೇಕು. ಆವಾಗ ಯಾವುದೇ ಬಗೆಯ ತೊಂದರೆ, ನೀರಿನ ಹಾಹಾಕಾರವೂ ಇಲ್ಲ, ಅಯ್ಯೋ ನೀರು ಬಂತು ಅಂತ ಹಾಹಾಕಾರವೂ ಇರೋದಿಲ್ಲ. ಸಹಜವಾಗಿ ಕೆರೆಯಿಂದ ಕಡೆಗೆ ಅದು ನೀರು ನುಗ್ಗುವಂತಹದ್ದೇ. ಸಹಜವಾಗಿ ನಿರ್ಮಾಣವಾಗಿರುವ ಕೆರೆಗಳು ಎಲ್ಲಿ ತಗ್ಗು ಪ್ರದೇಶ ಇದೆ ಅಲ್ಲಿ ನಾವು ಹೈದರಾಬಾದಲ್ಲಿ ಇದ್ದೇವಾದ್ದರಿಂದಾಗಿ ಅಲ್ಲಿ ಎಲ್ಲಿಯೂ ನಾವು ಪ್ರವಾಸ ಮಾಡೋದು ಸಾಧ್ಯ ಆಗಿಲ್ಲ. ನಮ್ಮ ಗಮನಕ್ಕೆ ಬಂದಂತೆ ಬೆಂಗಳೂರು ಎಲ್ಲ ಕಡೆ ಹಾಗಾಗಿಲ್ಲ. ಯಾವುದು ಕೆಲವು ಪ್ರದೇಶಗಳಲ್ಲಿ ಹೀಗಾಗಿದೆ. ಯಾಕೆ ಆಗಿದೆ, ಆ ಭೌಗೋಳಿಕ ಪರಿಸರ ಏನಿದೆ, ಅಲ್ಲಿ ಯಾವ ಸಮಸ್ಯೆಯಿಂದ ಹೀಗಾಗಿದೆ ಅನ್ನೋದನ್ನು ಗಮನಿಸಿ ಪರಿಹಾರವನ್ನು ಕಂಡುಕೊಳ್ಬೇಕು ನಮ್ಮ ಅನಿಸಿಕೆ. ಈಗ